ಹಿಮಾಚಲ ಪ್ರದೇಶವನ್ನ ಭಾರತದ ಮಲಗಿರುವ ರಾಜ್ಯ ಎನ್ನುವರು. ಇಲ್ಲಿನ ಜನರು ನೇಸರನೊಂದಿಗೆ ಮಲಗಿ ನೇಸರನೊಟ್ಟಿಗೆ ಏಳುವರು. ಹಿಮಾಚಲ ಪ್ರದೇಶದ ಹಳ್ಳಿಗಳಲ್ಲಿ ഇരുಳು ಕವಿಯುವುದಕ್ಕೆ ಮೊದಲು ರಾತ್ರಿಯ ಊಟ ಮಾಡುತ್ತಾರೆ. ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆಯೇ ಏಳುವರು. ನಗರಗಳು ರಾತ್ರಿ ಎಚ್ಚರವಿದ್ದರೂ ಅಲ್ಲೂ ಹಲವು ಅಂಗಡಿ ಮುಂಗಟ್ಟುಗಳು ಮತ್ತು ಮನೆಯವರು ಹಳ್ಳಿಗಳ ಪದ್ಧತಿಯಂತೆ ಮುಚ್ಚಿ ಮಲಗುತ್ತಾರೆ. ಸೂರ್ಯ, ನೀರು, ಗಾಳಿ, ಪರ್ವತ, ಮಂಜು ಎಂದು ನಿಸರ್ಗದ ಜೊತೆಗೆ ಇವರ ಬದುಕು ಸಾಗಿದೆ. ಸಂಜೆ 7-8 ಗಂಟೆಗೆ ಮಲಗಿ ಬೆಳಗ್ಗೆ 7-8 ಗಂಟೆಗೆ ಏಳುವುದು ಈ ರಾಜ್ಯದ ಹಳ್ಳಿಗರ ದಿನಚರಿಯಾಗಿದೆ. ಸ್ಲೀಪಿಂಗ್ ಸ್ಟೇಟ್ ಎಂದರೆ ಅಭಿವೃದ್ಧಿ ಹೊಂದದ ರಾಜ್ಯ ಎಂದು ಈಗೆಲ್ಲ ಇದಕ್ಕೆ ಬೇರೆ ಅರ್ಥ ಕಲ್ಪಿಸಿದ್ದಾರೆ. ಈಗ ಮೊಬೈಲ್ ಇವರ ನಿದ್ದೆಗೆಡಿಸುತ್ತಿದೆ ಎಂದರೂ ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಮೊಬೈಲ್ ನಡೆಯುವುದಿಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಶಿಮ್ಲಾ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.